ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕುಡ್ಲದ ಬಿಕರ್ಣಕಟ್ಟೆ ದತ್ತಗೋಕುಲ ಕಟ್ಟೋನಡು ಗುರುಪುರ ಕೈಕಂಬದ ಸಫಲ ಸೌಹಾರ್ದ ಸಹಕಾರಿ ನಿಯಮಿತದ ಕಡೀರ್ದ ಶಾಖೆ ಉದಿಪನ. ತಣ್ಣೀರ್ ಬಾವಿಡೆ ದಕ್ಷಿಣ ಕನ್ನಡ ಪ್ರೆಸ್ ಕ್ಲಬ್ ದಿನಾಚರಣೆ ಸಮಾಜ ಸೇವಕರು ರವಿ ಕಕ್ಕೆ ಪದವು ಮೇರೆಗೆ 2021ನೇ ಸಾಲದ ಪ್ರೆಸ್ ಕ್ಲಬ್ ಪ್ರಶಸ್ತಿದ ಮರ್ಯಾದೆ. ಕಾಸರಗೋಡು ಗಿಡ್ಡ ಜಾತಿದ ಕಂಜಿಗೂ ಸುಭದ್ರೆ ಪಂಪ ಪುದರ್ದ ಭಾಗ್ಯ. ಕುಡ್ಲ ಕದ್ರಕಂಬಳದ ಪ್ರದೀಪ್ ಕುಮಾರ್ ಕಲ್ಕೊರ್ರನ ಇಲ್ಲಡು ಪೇಜವರ ಕೊಂಡಿಯೂರು ಸ್ವಾಮೀಜಿ ರೀತಿದು ಪುದರದೀಪನ ಸಾಧನ. ತುಳುನಾಡ ಭೂತಾರಾಧನೆ ಕುಡ್ಲದ ಸುಟ್ರಪೇಟೆ ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಬೊಕ್ಕ ಕೊಡ್ಮಣ್ ಕೋರ್ದಬ್ಬು ದೈವಸ್ಥಾನಡು ವರ್ಷಾದಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾಣಿಗ ನೇಮ. ವಾರ್ಸದೇವರ ಗುರುಪುರ ಕೈಕಂಬದ ಸಫಲ ಸೌಹಾರ್ದ ಸಹಕಾರಿ ನಿಯಮಿತದ ಕಡೀರ್ದ ಶಾಖೆ ಕುಡ್ಲ ಬಿಕರ್ನ ಕಟ್ಟಿದ ದತ್ತ ಗೋಕುಲ ಕಟ್ಟುವ ಶುರುವಾತಂದೆ. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸೇರ್ನ ಕ್ಷೇತ್ರದ ಧರ್ಮದರ್ಶಿ ದೇವಮೂಲ್ಯಣ್ಣೆ ಹೊಸ ಶಾಖೆ ಉದಿಪನ ಮಲ್ತೇರು. ಗುರುಪುರ ಕೈಕಂಬದ ಸಫಲ ಸೌಹಾರ್ದ ಸಹಕಾರಿ ನಿಯಮಿತದ ಕಡೀರ್ದ ಶಾಖೆ ಉದಿಪನ ಬಿಕರ್ನ ಕಟ್ಟಿದ ದತ್ತ ಗೋಕುಲ ಕಟ್ಟುವ ನಡೆತಂದೆ. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸೇರ್ನ ಕ್ಷೇತ್ರದ ಧರ್ಮದರ್ಶಿ ದೇವಮೂಲ್ಯಣ್ಣೆ ಶಾಖೆ ಉದಿಪನ ಮಲ್ತದ ಎಡ್ಡಿಪ್ ಬಯಕೇರು. ಸರ್ವಧರ್ಮದ ಎಡ್ಡೆಪಿತ್ತನ ಮಾತ್ರ ಬ್ಯಾಂಕ್ಲು ಮಿತ್ತು ಬರೀರ ಸಾಧ್ಯ ಒಟ್ಟುಗು ದೇವೇರ್ನ ಆಶೀರ್ವಾದಲ ಬೋಡೊಂದು ದೇವಮೂಲ್ಯಣ್ಣೆ ಬಂಡಿರು. ಸಫಲ ಸೌಹಾರ್ದ ನಿಯಮಿತ ಶಾಖೆ ಓಪಡವನುಂದಾಂಡ ಸರ್ವಧರ್ಮದಕಲ್ನ ಅನ್ಯೋನ್ಯತೆ ಇತ್ತುಂದಾಂಡನೆ ಒಂಜಿ ಶಾಖೆ ಬೆಳಗರ ಸಾಧ್ಯ ಉಂಡು. ಮಾತೆರ್ನ ನಮ್ಮ ಒಟ್ಟು ಸೇರಾದ ಮಲ್ತುಂದಾಂಡನೆ ಇಂಚಿನ ಶಾಖೆ ಉನ್ನತಿಗೆ ಬರೆಯರ ಸಾಧ್ಯ ಉಂಡು. ಅವು ಮಾತ್ರ ತಂದೆ ದೇವೇರ್ನ ಆಶೀರ್ವಾದ ಬೋದು ಖಂಡಿತವಾದ ನಮ್ಮ ಸಮಯನು ಬೊಕ್ಕ ದೇವೇರನ್ನು ಸ್ತುತಿ ಮಲ್ತಂದಾಂಡ ಐಕ್ ಸಾದಿ ನಕುಲ್ ತೋಜವೇರು ಅವು ದಾಯಂದು ಪಣ್ಣಂದಾಂಡ ಸಮಯಗು ಒಂಜಿ ಕಲ್ಲಿದ್ದರನ್ನು ಕೂಡ ವಜ್ರಾದ ಮಲ್ಪಂಚಿನ ತಾಕಾತುಂಡು ಪನ್ಪೇರ. ಅವೇ ಪ್ರಕಾರವಾದ ಸಹಕಾರಿ ಸಂಘ ಮಿತ್ತು ಬರೋಡುಂದಾಂಡ ಗ್ರಾಹ ವರ್ಗಾವಡು ಆಡಳಿತ ವರ್ಗಾವಡು ಮುಖ್ಯವಾದ ಕಾರ್ಮಿಕ ವರ್ಗ. ಮುಂಬೈ ಸಾಫಲ್ಯ ಸೇವಾ ಸಂಘದ ದುಂಬುದ ಗುರುಕಾರ್ಯರು ಓಂ ಪ್ರಕಾಶ್ ರಾವ್ ಭದ್ರತಾ ಕೋಣೆ ಉದಿಪನ ಮಲ್ತಿರು. ಕಾರ್ಯಸಿದ್ಧಿ ಬಹುದೇಶ ಸೌಹಾರ್ದ ಸಹಕಾರಿ ನಿಯಮಿತ ಬೆಂಗಳೂರದ ಗುರುಕಾರ್ಯರು ರಾಜಶೇಖರ ಗಾಣಿಗ ಗಣಕಯಂತ್ರ ಉದಿಪನ ಮಲ್ತಿರು. ಸಾಫಲ್ಯ ಸೇವಾ ಸಂಘ ಬೊಂಬೈದ ಗುರುಕಾರ್ಯರು ಶ್ರೀನಿವಾಸ ಸಫಲ್ಯ ಸಭಾಲೀಸು ಉದಿಪನ ಮಲ್ತಿರು. ಶ್ರೀನಿವಾಸ ಸಫಲ್ಯರ ಪಾತಿರದು ಸಂಸ್ಥೆಗೆ ಡೆಪ್ ಬೈಕೇರು. ಸಫಲ ಸೌಹಾರ್ದ ಸಹಕಾರಿ ನಿಯಮಿತದ ಗುರುಕಾರ್ಯರು ಸಂಜೀವ ಅಡ್ಯಾರ್ ಗುರುಕಾರ್ಮ ವಹಿಸಿದಿತ್ತೀರು. ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿ ಫಿಕ್ಸ್ಡ್ ಡೆಪಾಸಿಟ್ ಪತ್ರ ಬಿಡುಗಡೆ ಮಲ್ತೇರು. ಸಫಲ ನಗದು ಪತ್ರನು ಕಾರ್ಪೊರೇಟರ್ ಕಾವ್ಯ ನಟರಾಜ್ ಬಿಡುಗಡೆ ಮಲ್ತೇರು. ಎಸ್ಬಿ ಅಕೌಂಟ್ ಬುಕ್ನು ಸಹಕಾರಿ ಇಲಾಖೆದ ಒತ್ತು ನಿಬಂಧಕರು ಪ್ರವೀಣ್ ಬಿ ನಾಯಕ್ ಬಿಡುಗಡೆ ಮಲ್ತೇರು. ಇನ್ಫೆಂಟ್ ಜೀಸಸ್ ಕ್ರೈಸ್ಟ್ ಇಂಗ್ರೇಜ್ ಬಿಕರ್ನ ಕಟ್ಟಿದ ಧರ್ಮಗುರು ಚಾರ್ಲ್ಸ್ ಸೆರಾವೋ ಕಾರ್ಪೊರೇಟರ್ ಶಕೀಲ ಕಾವ ಸಫಲ ಸೌಹಾರ್ದ ಸಹಕಾರಿ ಸಂಘದ ಪದಾಧಿಕಾರಿಗಳು ಗಿರಾಕಿಲು ಪಾಲ್ದೆ ತುಂಡಿರು. ವಚನ ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ ಬೆಂಗಳೂರದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಲೋಕಾರ್ಪಣೆ ಕುಡ್ಲದ ಶರವು ಬಾಳಂಬಟ್ಟ ಹಾಲ್ ನಡೆತಂದೆ. ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ಗುರುಕಾರ್ಯರು ಹರಿಕೃಷ್ಣ ಪುನರೂರು ಜಿಲ್ಲಾ ಘಟಕನು ಲೋಕಾರ್ಪಣೆ ಮಲ್ತೇರು. ವಚನ ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ ಬೆಂಗಳೂರದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಲೋಕಾರ್ಪಣೆ ಕಾರ್ಯಕ್ರಮ ಕುಡ್ಲದ ಶರವು ದೇವಸ್ಥಾನ ಕೈತಲ್ದ ಬಾಳಂಬಟ್ಟ ಹಾಲ್ ನಡೆತಂದೆ. ಗುರುಪುರ ವಜ್ರದೀಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಕನ್ನಡ ಸಾಹಿತ್ಯ ಪರಿಷತ್ ದುಂಬು ರಾಜ್ಯ ಗುರುಕಾರರಾದಿತ್ತನ ಹರಿಕೃಷ್ಣ ಪುನರೂರು ದಕ್ಷಿಣ ಕನ್ನಡ ಜಿಲ್ಲಾ ಘಟಕನು ಉದಿಪನ ಮಲ್ತೇರು. ವಚನ ಸಾಹಿತ್ಯದ ಉಲ ಅರ್ಥನು ಅರ್ಥ ಮಲ್ತೊಂದು ದುಂಬು ಪೂಂಡ ನರಮಣಿನ ಬದುಕು ಸಾರ್ಥಕಾಯರ ಸಾಧ್ಯ ಅಂದು ಹರಿಕೃಷ್ಣ ಪುನರೂರು ಪಂಡಿರು. ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ದ ಮರ್ಯಾದಿ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಗುರುಕಾರ್ಮ ವಹಿಸಿದಿತ್ತೀರು. ಎನ್ ತಿಮ್ಮಪ್ಪ ಡಾ ರಾಜೇಂದ್ರ ಗಡಾದ ಅಬ್ದುಲ್ ರೆಹಮಾನ್ ಬಿದರಕುಂದಿ ಕಾಂತಪ್ಪ ಚಂದ್ರಶೇಖರ ನಾಗರಾಜ್ ಡಾ ಸುಮತಿ ಹೆಗ್ಡೆ ಪವರ್ ಲಿಫ್ಟ್ ಗೀತಾಭಾಯ್ ಪಾಲ್ದೆ ತುಂಡಿರು. ಆ ಕಾಲದಲ್ಲಿ ಬಸವಣ್ಣನವರು ಅವರ ಜೊತೆಗೆ ಅವರ ಸಾಲಿನಲ್ಲೇ ಬೆಳಗಿಕೊಂಡು ಬಂದಂತಹ ಅಕ್ಕ ಮಹಾದೇವಿ, ಜೇಡ್ರ ದಾಸಿಮಯ್ಯ ಇವರೆಲ್ಲ ಸಮಾಜದಲ್ಲಿರುವಂತಹ ವ್ಯತ್ಯಾಸಗಳನ್ನು ಕಂಡುಕೊಂಡು ಅದನ್ನು ಸರಿಪಡಿಸುವ ಮತ್ತು ಸಮಾಜವನ್ನು ಸೇರಿಸಿಕೊಂಡು ಹೋಗುವ ದೊಡ್ಡ ಕಾಯಕವನ್ನು ಅಂದು ಮೆರೆದಿದ್ದರಿಂದ ಇವತ್ತು ನಾವೆಲ್ಲ ಈ ಸ್ಥಿತಿಯಲ್ಲಿ ಒಟ್ಟು ಸೇರಲಿಕ್ಕೆ ಅವಕಾಶಗಳಾಗಿದೆ.
ವಚನದಲ್ಲಿ ಹೇಳಿದ ವಿಷಯವನ್ನು ನಾವು ಮನವರಿಕೆ ಮಾಡಿಕೊಂಡು ನಡೆಯುವಂಥ ಪ್ರಯತ್ನ ಆಗಬೇಕು. ಯಾಕೆಂತೇಳಿದರೆ ಶರಣರು ಸಮಾಜವನ್ನು ತಿದ್ದಿ ತೀಡಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕಂತ ಹೇಳಿಕೊಂಡು ಹೇಳಿದ್ದಾರೆ. ಮುಂದಿನ ಪೀಳಿಗೆಗೆ ಅದು ಗೊತ್ತಾಗಲಿ ಅಂತ ಹೇಳಿಕೊಂಡು ವಚನಗಳನ್ನೆಲ್ಲ ಬರೆದಿದ್ದಾರೆ. ಆ ವಚನದಲ್ಲಿ ಏನೆಲ್ಲ ಹೇಳಿದೆ ಅದನ್ನು ನಾವು ತಿದ್ದಿ ತೀಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಒಳ್ಳೆಯ ವ್ಯಕ್ತಿಗಳಾಗ್ತೇವೆ, ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರರ್ನ ಇಲ್ಲಡು ಸಾಂಕುನ ಕಾಸರಗೋಡು ಗಿಡ್ಡ ಜೋಚದ ಕಂಜಿಗು ಸುಭದ್ರ ಎಂದು ಪುದರ್ದೀತೇರು. ಒಡಿಪುದ ಪೇಜಾವರ ಬಕ ಕೊಂಡೆ ಊರದ ಸ್ವಾಮೀಜಿರು ಕಂಜಿಗು ಪುದರ್ದೀಪನ ಸಾತ್ರೋಡು ಪಾಲ್ಗೊಂಡಿರು. ಪೇಜಾವರ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರ್ನ ನೆಂಪುದ ಒಟ್ಟುಗು ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ ಬಕ ವಿನೋದ ಕಲ್ಕೂರ ಮುಕ್ಲು ಕುಡ್ಲ ಕದ್ರಕಂಬಳದ ಮಂಜು ಪ್ರಸಾದ ಇಲ್ಲಡು ಸಾಂಕುಂದುಪ್ಪನ ಕಾಸರಗೋಡು ಗಿಡ್ಡ ಜಾತಿದ ಕಂಜಿಗು ಪುದರ್ದೀಪನ ಸಾತ್ರ ನಡಪಾಯರು. ಒಡಿಪು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬೊಕ್ಕ ಕೊಂಡೆಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಇತ್ತಿದು ಕಂಜಿಗ್ ಸುಭದ್ರ ಎಂದು ಪುದರ್ದಿಯರು. ಡಾಕ್ಟರ್ ಪ್ರಭಾಕರ ಅಡಿಗ ಕಲ್ಲಿ, ಡಾಕ್ಟರ್ ಸತ್ಯಕೃಷ್ಣ ಭಟ್ ವೈದಿಕ ಮಾರ್ಗದರ್ಶನ ಕೊರಿಯರು. ಕಲ್ಕೂರ ಪ್ರತಿಷ್ಠಾನದಕ್ಕೂ ಒಡಿಪು ಶ್ರೀಕೃಷ್ಣ ಮಠದ ಭಕ್ತರು ಪಾಲ್ದೆ ತೊಂಡಿರು. ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಮನೆಯಲ್ಲಿ ಒಂದೊಂದು ಹಸು ಇಟ್ಟುಕೊಂಡು ಕೂಡ ಹಿಂದಿನ ಕಾಲದಲ್ಲಿ ಕಷ್ಟ ಇತ್ತು, ಇವತ್ತು ಕಷ್ಟ ಇಲ್ಲ. ಅದನ್ನು ಸಾಧ್ಯ ಅಂತ ಹೇಳಿಕೊಂಡು ಮಾಡಿ ತೋರಿಸಿದ್ದಾರೆ. ಆ ರೀತಿಯಲ್ಲಿ ಇನ್ನೂ ಒಂದು 10 ಮಂದಿಗೆ ಇದನ್ನು ಪ್ರೇರಣೆ ಸಿಗಬೇಕು. ಇನ್ನೂ 10 ಮಂದಿಯ ಮನೆಯಲ್ಲಿ ಈ ರೀತಿಯಾಗಿ ಗೋಪೂಜೆ ಆಗೋದು, ಅದರ ಉತ್ಸವವನ್ನು ಮಾಡೋದನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ. ಅಂತಹ ದೊಡ್ಡ ಪ್ರೇರಣೆ ನೀಡ್ತಾ ಇರತಕ್ಕಂತಹ ಕೊಂಡೂರು ಶ್ರೀಗಳವರು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರಿಂದ ಪ್ರೇರಣೆ ಪಡೆದು ಇಂತಹ ಒಂದು ಸಾಧನೆ ಮಾಡಿ ತೋರಿಸಿರುವಂತಹ ಕಲ್ಕೂರವರನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಐತರ ಕುಡ್ಲದ ತಣ್ಣೀರ್ಬಾವಿ ಟ್ರೀ ಪಾರ್ಕ್ ಗೆಸ್ಟ್ ಹೌಸ್ ಕುಡ್ಲದ ದಕ್ಷಿಣ ಕನ್ನಡ ಪ್ರೆಸ್ ಕ್ಲಬ್ ದಿನಾಚರಣೆ ನಡಪಾಯರು. ಈ ಪೊರ್ತುಡು ಸಮಾಜ ಸೇವಕರು ರವಿ ಕಕ್ಕೆ ಪದವು ಮೇರೆಗೆ 2021 ಸಾಲದ ಪ್ರೆಸ್ ಕ್ಲಬ್ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು. ಕುಡ್ಲದ ಪ್ರೆಸ್ ಕ್ಲಬ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲ ಬೊಕ ಪತ್ರಿಕಾ ಭವನ ಟ್ರಸ್ಟ್ದ ಒಟ್ಟು ಸೇರಿಗಿಡು ಪ್ರೆಸ್ ಕ್ಲಬ್ ದಿನಾಚರಣೆ ಐತಾರ ಕುಡ್ಲದ ತಣ್ಣೀರ್ಬಾವಿ ಟ್ರೀ ಪಾರ್ಕ್ದ ಗೆಸ್ಟ್ ಹೌಸ್ ನಡೆತದೆ. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PS ಎಡಪಡಿತಾಯರು ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಬಿನ್ನೇರ್ನ ಸೇರಿಗಿಡು ಎಡಪಡಿತಾಯರು ಸಮಾಜ ಸೇವಕರಾದ ರವಿ ಕಕ್ಕೆ ಪದವರಿಗೆ ಮಂಗಳೂರು ಪ್ರೆಸ್ ಕ್ಲಬ್ ಪ್ರಶಸ್ತಿ 2021 ಕೊರದು ಮರ್ಯಾದೆ ಮಲ್ತೇರು. ಹಿರಿಯ ಪತ್ರಕರ್ತರಾಯಿನ ದಿನಕರ ಇಂದಾಜೆ, ವಿದ್ಯಾಧರ ಶೆಟ್ಟಿ, ರಾಜೇಶ್ ನಾಯ್ಕ್, ಯಶವಂತ ಕಾಡಿಪಳ್ಳ, ಸತೀಶ್ ಕಲ್ಮಾಡಿ ಬೊಕ ವೆಂಕಟೇಶ್ ಬಂಟ್ವಾಳ ಮುಕ್ಲೆಗ್ ತುಳು ನಾಟಕ ಬೊಕ ಸಿನಿಮಾ ರಂಗದ ಬಿರ್ಸೆ ನವೀನ್ ಡಿ ಪಡಿಲ್ 2021 ಸಾಲದ ಸಮ್ಮಾನದ ಮರ್ಯಾದೆ ಮಲ್ತೇರು. ಬರೋ ಕಲ್ಪನೆಟ್ ಬಿರ್ಸೆರಾದಪ್ಪನ ಜೋಕ್ಲೆಗ್ ಪ್ರತಿಭಾ ಪುರಸ್ಕಾರ ಸಂದಾಯಿತ ಮಲ್ತಂಡು. ಪ್ರೆಸ್ ಕ್ಲಬ್ ಕುಡ್ಲದ ಗುರ್ಕಾರ್ಯರು ಅನ್ನು ಮಂಗಳೂರು ಗುರ್ಕಾರ್ಮೆ ವಹಿಸಿದಿತ್ತೇರು. ಕುಡ್ಲದ ಒತ್ತು ಕಾಡು ಸಂರಕ್ಷಣಾಧಿಕಾರಿ ಡಾಕ್ಟರ್ ವೈ ದಿನೇಶ್ ಕುಮಾರ್, ವಲಯ ಕಾಡಾಧಿಕಾರಿ ಪ್ರಶಾಂತ್ ಪೈ ಮಲ್ಲ ಬಿನ್ನೆರಾದಿತ್ತೇರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ ಗುರ್ಕಾರ್ಯರು ರಾಮಕೃಷ್ಣ ಆರ್, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯರು ಜಗನ್ನಾಥ ಶೆಟ್ಟಿ ಬಾಳ, ಟ್ರಸ್ಟ್ದ ಈ ದುಂಬುದ ಗುರ್ಕಾರ್ಯರು ಆನಂದ ಶೆಟ್ಟಿ ಪಾಲ್ದೆ ತೊಂಡೇರು.
ಪತ್ರಿಕೆ ಮಾರಿ ಇಂಥ ಒಂದು ಇದಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ನನಗೆ ಸುಬ್ರಹ್ಮಣ್ಯದಲ್ಲಿ ಫಸ್ಟ್ ನಾನು ಧರ್ಮಸ್ಥಳದಲ್ಲಿ ಪೇಪರ್ ಮಾರಲಿಕ್ಕೆ ಕಾರಣ ಅಂದರೆ ನನ್ನ ತಂದೆ ಅಂದರೆ ನನ್ನ ತಾಯಿ ಶಾಲೆಗೆ ಸೇರಿಸಿದರು. ಆವಾಗ ನಾನು ಶಾಲೆಗೆ ಹೋಗ್ತಿರುವಾಗ ನನ್ನ ತಂದೆ ಕಾಲಿಗೆ ಒಂದು ಕೊಡರಿ ಬಿದ್ದು ಕಟ್ಟಾಯಿತು. ಕಾಲಿಗೆ ಪೆಟ್ಟಾದ ಕಾರಣ ನಮಗೆ ಊಟ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಆವಾಗ ನಾನು ಧರ್ಮಸ್ಥಳಕ್ಕೆ ನನ್ನನ್ನು ಒಬ್ಬರು ಕರ್ಕೊಂಡು ಹೋಗಿ ನನ್ನನ್ನು ಅಲ್ಲಿ ಒಂದು ಹೋಟ್ಲಿಗೆ ಸೇರಿಸಿದರು. ಆವಾಗ ನನಗೆ ಆ ಹೋಟ್ಲಲ್ಲಿ ಅಂದರೆ ಸರಿಯಾಗದೆ ಒಂದು ಪೇಪರ್ಗೆ ನನಗೆ ಆವಾಗ 10 ಪೈಸಾ ಇದು ಕೊಡ್ತಾಯಿದ್ರು, ಕಮಿಷನ್ ಕೊಡ್ತಾಯಿದ್ರು. ಆವಾಗ ನಾನು ದಿನಕ್ಕೆ ತುಂಬ ಒಂದು 200, 150, 200 ಪೇಪರ್ ಮಾರಿ ಮತ್ತು ಅಲ್ಲಿಯ ಮಂಜುವಾಣಿ ಧರ್ಮಸ್ಥಳ ದೇವಸ್ಥಾನದ ಒಂದು ಪುಸ್ತಕ ಇತ್ತು. ಇದನ್ನೆಲ್ಲ ಮಾರಿ ನನ್ನ ಜೀವನ, ನನ್ನ ತಾಯಿ, ನನ್ನ ತಂದೆ, ನನ್ನ ತಮ್ಮನನ್ನು ನನಗೆ ಸಾಕಲಿಕ್ಕೆ ಅಲ್ಲಿ ಅದೊಂದು ಸಾಧ್ಯ ಆಯಿತು. ವಿಷಜಂತು ತುಚ್ಚಿದು ನಡಪೆರೆ ತೀರಂದೆ ಪಜೆಪತ್ತದ್ನ 4ನೇ ಕ್ಲಾಸ್ ಕಲ್ಪನಾ ಪೊಣ್ಣು ಸಿಂಚನಗ್ ಸಾಯೋದಗಾಯರ ತೋಡಾರ್ದ ನವಚೇತನ ಸೇವಾ ಬಳಗ ಸಂಘ ದುಂಬುವಾಯ್ದು. ಒಟ್ಟು 55,487 ರೂಪಾಯಿನ ಸಹಾಯಕೈಯಾದ ಅಮ್ಮಂಜದ ಪೊಣ್ಣನ ಇಲ್ಲಡೆಪೋದು ಕೊಡ್ದು ಮನುಷ್ಯತ್ವ ತೋಜಾದಿರು. ವಿಷತ ಒವ್ವದನ್ನ ತುಚ್ಚಿದು ನಡಪೆರ ಆವಂದೆ ಪಜೆಪತ್ತನ 4ನೇ ಕ್ಲಾಸ್ ಕಲ್ತೊಂದುಪುನ ಸಿಂಚನ ಪೊಣ್ಣನ ಕುಟುಂಬವು ಮರ್ದದ ಖರ್ಚಿಗೆ ಸಹಾಯಕಾರ ಕೇಂದ್ರ ಪೊಣ್ಣನ ಅಪ್ಪೆ ಅಮ್ಮಿ ಬಂಟ್ವಾಳ ತಾಲೂಕುದ ಗಣೇಶ್ ಬುಕ ಸರಸ್ವತಿ ಇಂಚಿಪ ಭಿನ್ನೈತೊಂದಿರು. ಪಿರವರಿದ್ನ ಕುಟುಂಬಗೂ ಸಾಯೋದಗಾಯರೆ ತೋಡಾರ್ದ ನವಚೇತನ ಸೇವಾ ಬಳಗ ಸಂಘ ದುಂಬಾಯ್ದಿದೆ. ಸಿಂಚನ ಪೊಣ್ಣನ ಮರ್ದದ ಖರ್ಚಿಗೆ 55,487 ರೂಪಾಯಿನ ಒಟ್ಟು ಮಲ್ತದೆ. ಪೊಣ್ಣನ ಅಮ್ಮುಂಜದ ಇಲ್ಲಡಿಪೋದು ನವಚೇತನ ಸೇವಾ ಬಳಗದಾಗಲು ಕೊರಿಯಿರು. ಕುದ್ರೋಡು ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೋಶಾಧಿಕಾರಿ ಪದ್ಮರಾಜಾರ್, ಬಿರ್ವೇರೆ ಮಹಾಮಂಡಲದ ಒತ್ತುಗುರ್ಕಾರ್ಯರು ಸೂರ್ಯಕಾಂತ್ ಸುವರ್ಣ ಬೊಕ್ಕ ಪ್ರಸಾದ್, ತೋಡಾರ್ದ ನವಚೇತನ ಸೇವಾ ಬಳಗದ ಒತ್ತುಗುರ್ಕಾರ್ಯರು ಸಂತೋಷ್ ಪೂಜಾರಿ ಹೊಕ್ಕಾಡಿಗೋಡಿ, ಪ್ರಧಾನ ಕಾರ್ಯಂತರಿ ರಕ್ಷಿತ್ ಬಂಗೇರ ಅಂಡಿಂಜೆ, ಸದಸ್ಯರು ದಿನಕರ ಪೂಜಾರಿ ಮಿಜರ್, ಕೃಷ್ಣ ಸುವರ್ಣ ವೇಣೂರು, ಶಿವರಾಜ್ ಬಿರುವ ಬೀಸಿರೋಡು, ಲೋಕೇಶ್ ಅಮೀನ್ ಬೀಸಿರೋಡು, ವಿನಯ ಕುಲಾಲ್ ಮಡಂತ್ಯಾರ್, ನವೀನ್ ಕುಲಾಲ್ ಮಡಂತ್ಯಾರ್ ಈ ಪೊರ್ತುಡಿತ್ತೇರು. ನವಚೇತನ ಸೇವಾ ಬಳಗ ಈ ಹುಡುಗರು ಈ ತಮ್ಮ ಕೈಯಲ್ಲಿ ಆದಂತಹ ಒಂದು ಸಮಾಜ ಸೇವೆಯನ್ನು ಬಹಳ ಒಂದು ಶಿಸ್ತುಬದ್ಧವಾಗಿ ಅವರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕುಟುಂಬಕ್ಕೆ ನಾವೇನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಅವರು ಸಹೃದಯ ದಾನಿಗಳನ್ನು ಸಂಪರ್ಕಿಸಿ ನಾವು ಈ ಥರ ಒಂದು ಬಡ ಕುಟುಂಬಕ್ಕೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ಇವತ್ತು ಸುಮಾರು 65,487 ರೂಪಾಯಿಯ ಒಂದು ಹಣವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆಯ ಕೆಲಸ. ಅವರು ನಂಬಿದಂತಹ ಎಲ್ಲ ದೇವರುಗಳು ಹಾಗೆ ಆ ಗೋಕರ್ಣನಾಥೇಶ್ವರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಯಾವಾಗಲೂ ಇರಲಿ. ಅವರ ಕುಟುಂಬದವರಿಗೂ ಕೂಡ ಆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಯಕ್ಷಗಾನದ ರಂಗಸ್ಥಳ ಪಂಡ ಅವೇಟ್ ಕಣ್ಣಿಗೆ ತೋಜನ ಸ್ವರ್ಗ ಮರ್ತ್ಯ ಪಾತಾಳ ಮಾತಾ ಕಲಾವಿದರು ಬಾಯ್ ಪಾತ್ರರಲ್ಲಿ ಸೃಷ್ಟಿ ಮಲ್ಪನ ತೋದಿಪ್ಪಾರ. ಅನ್ನ ಕುಂದಾಪುರ ಅಮರಾವತಿಯ ಅಮರ ಸತ್ಯ ಪ್ರಸಂಗುಡು ದೇವೇಂದ್ರೆ ನಿಜವಾಯಿನ ಆನೆ ಏರ್ದು ಬತ್ತಿನ ಆಶ್ಚರ್ಯದ ಸಂಗತಿ ನಡೆತದ. ಯಕ್ಷಗಾನ ಆಟದ ರಂಗಸ್ಥಳ ಪಂಡವು 7-14 ಲೋಕನು ಒರಕು ಸೃಷ್ಟಿ ಮಲ್ತದು ಜನಕ್ಲಿಗೆ ತೋಜವನ ಒಂದು ವಿಶೇಷ ಚಾವಡಿಯಾದುಂಡು. ಕಲಾವಿದರು ತನ್ಕಲಿನ ಪಾತ್ರದ ಚಾತುರ್ಪುಡು ಸ್ವರ್ಗ ನರಕ ತೋಜಾವೇರು, ಅರಂತಲ್ಲು ಕರ್ಪೆಲ್ಲು ತೋಜಾವೇರು, ಆನೆ ಕುದುರೆ ರಥ ಮಾತ ಕಣ್ಣಿಗೆ ತುಯರೆಜ್ಜಿನಲ ಕಲಾಭಿಮಾನಿಲೆಗೆ ಅಂಚಿನ ಲೋಕ ತೋಜಾವೇರು. ರಾಜ್ಯ ದೇಶ ಊರು ಕಾಡು ಅವೇ ರಂಗಸ್ಥಳ. ಅಂಚಿನವಳು ಕುಂದಾಪುರಡು ನಡತಿನ ಅಮರಾವತಿಯ ಅಮರ ಚರಿತೆ ಆಟೋಡು ನಿಜವಾಯಿನ ಆನೆ ಏರ್ದು ದೇವೇಂದ್ರ ಬರ್ಪುನ ವಿಶೇಷ ಸಂದರ್ಭ ಸೃಷ್ಟಿ ಮಲ್ತಿತ್ತೇರು. ಭಾಗವತೇರ್ನ ಪದೊಟ್ಟು ಬರ್ಪುನ ಆನೆ ವೇಷದಕ್ಲಿನ ಪಾತೆರೊಡೆ ಮನಸ್ಸರು ತೋಜುನಿತ್ತಿನ ಆನೆ ಈ ಸರ್ತಿ ನಿಜವಾದ್ಲ ರಂಗಸ್ಥಳಗೂ ಬತ್ತದು ಕಲಾ ಅಭಿಮಾನಿಗಳಿಗೆ ಆಶ್ಚರ್ಯ ಬುಕ ಖುಷಿ ಉಂಡು ಮಲ್ತದೆ. ಶನಿವಾರ ರಾತ್ರಿ ಕುಂದಾಪುರದ ಯಕ್ಷಕಾಶಿ ನೆಹರು ಮೈದಾನಡು ಸಂಘಟಕರು ಮಂಜುನಾಥ ಪೂಜಾರಿ ಬೆಳ್ಳಾಡಿ ಸಾಲಿಗ್ರಾಮ ಪಾವಂಜೆ ಬುಕ ಪೊಂಜು ಕಲಾವಿದರನ್ನ ಒಟ್ಟು ಸಿರಿಗಿಡಿ ಈ ಅಮರಾವತಿಯ ಅಮರಚರಿತೆ ಆಟ ಅಟಣ ಮಲ್ತಿತ್ತೇರು.
ಪೌರಾಣಿಕದ ಸತ್ಯ ಸೂಟರ್ಪೇಟೆ ದೈವರಾಜೆ ಬಬ್ಬುಸ್ವಾಮಿ ದೈವಸ್ಥಾನಡು ವರ್ಷಾದಿ ನೇಮ ನಡೆತುಂಡು. ಶನಿವಾರ ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾನಿಗ ನೇಮ ಆಚರಣೆ ಮಲ್ತಿತ್ತಿರು. ಊರ ಪರ ಊರ ಭಕ್ತರು ಪಾಲ್ದೆತುಂದು ನೇಮ ತೂದು ದೈವಲಿನ ಇಂಬುನಟ್ಟುಂಡಿರು. ತುಳುನಾಡ ಭೂತಾರಾಧನೆಡಿ ಇತ್ತೆ ಓಲು ತುಡಲ ಅವಲು ಕೋಲ ನೇಮ ಬಂಡಿ ಉಚ್ಚೆದ ಪೊರ್ಲು ನೆಗೆತದಂಡು. ತುಳು ಜನಪ್ರಿಯ ಧರ್ಮದ ತಿಂಗಳು ಸೋಣ ಬನ್ನಗ ದೈವಲಿನ ಆರಾಧನೆಡು ವರ್ಷಗೊರ ಕೊರ್ಪುನ ವಿಶೇಷ ಸೇವೆ ಕೋಲ ನೇಮ ಶುರುವಾಪುಂಡು. ನನ್ನ ಬೇಸಿಯ ಪತ್ತೆಗೆ ಪತನಾಜೆ ಮುಟ್ಟ ಕೋಲ ನೇಮ ಬಂಡಿ ಜಾತ್ರೆ ಧರ್ಮ ನೇಮದನೆ ಗೌಜಿತು ಎರತಿಕೊಂಡು ಕುಡ್ಲದ ಸುಟರ್ಪೇಟೆ ದೈವರಾಜೆ ಭಗವಾನ್ ಬಬ್ಬುಸ್ವಾಮಿ ದೇವಸ್ಥಾನಡು ಮಾರ್ಚ್ 4 ವರ್ಷಾದಿ ನೇಮ ಶುರುವಾದ ಎಣ್ಮ ಮುಟ್ಟ ನಡತುಂಡು. ಶನಿವಾರ ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾಣಿಗ ನೇಮ ಭಾರಿ ಸಂಭ್ರಮ ನಡತುಂಡು. ದೈವಸ್ಥಾನದ ಗುರುಕಾರ್ಯರು ಬೊಕ್ಕ ಮಾತ ಪದಾಧಿಕಾರಿಲು ಸದಸ್ಯರು ಊರ ಪರ ಊರ ಭಕ್ತರು ಪಾಲ್ದೆತುಂದು ಕೋರ್ದಬ್ಬು ಬೊಕ್ಕ ತನ್ನಿಮಾಣಿಗ ನೇಮ ತೂದು ಇಂಬುನಟ್ಟೊಂದು ಬೂಲ್ಯ ಪ್ರಸಾದದ ತೊಂಡೇರು. ಕುಡ್ಲ ನಂತರದ ಶ್ರೀ ಭಾರತಿ ಕಾಲೇಜು ನೆತ್ತಿರ್ದಾನ ಶಿಬಿರ ನಡೆತಂಡು. ಚೂಂತಾರ ಸರೋಜಿನಿ ಭಟ್ ಪ್ರತಿಷ್ಠಾನ ಕುಡ್ಲ, ಲಯನ್ಸ್ ಕ್ಲಬ್ ಕುಡ್ಲ, ಮಂಗಳೂರು ಹವ್ಯಕ ಸಭಾ, ರಕ್ತನಿಧಿ ವೆನ್ಲಾಕ್ ಆಸ್ಪತ್ರೆ ಮುಖ ಭಾರತಿ ಕಾಲೇಜದ ಒಟ್ಟು ಸೇರಿಗಡೆ ಈ ಶಿಬಿರ ಆಚರಣೆ ಆದಿತ್ತು. ಚೂಂತಾರ ಸರೋಜಿನಿ ಭಟ್ ಪ್ರತಿಷ್ಠಾನ ಕುಡ್ಲ, ಲಯನ್ಸ್ ಕ್ಲಬ್ ಕುಡ್ಲ ಬೊಕ ಮಂಗಳೂರು ಹವ್ಯಕ ಸಭಾದ ಒಟ್ಟು ಸೇರಿಗಡೆ ರಕ್ತನಿಧಿ ವೆನ್ಲಾಕ್ ಆಸ್ಪತ್ರೆ ಕುಡ್ಲ, ಶ್ರೀ ಭಾರತಿ ಕಾಲೇಜ್ ನಂತೂರು ಮುಕ್ಲಿನ ಸಹಕಾರಡು ನೆತ್ತಿರ್ದಾನ ಶಿಬಿರ ಕುಡ್ಲದ ನಂತೂರುಡುಪುನ ಭಾರತಿ ಕಾಲೇಜ್ ನಡೆತಂಡು. ಪ್ರತಿಷ್ಠಾನದ ಕಾರ್ಯಂತರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾ ಮುರಳಿ ಮೋಹನ್ ಚೂಂತರ್ ಸುರೂತ ಪಾತೆರ ಪಂಡದು ಸೀಕಡು ಉಪ್ಪುನಕ್ಲೆಗೆ ನೆತ್ತಿರದ ಭಾರಿ ಅಗತ್ಯ ಉಪ್ಪುಂಡು ಅಂಚಿನಕ್ಲೆಗೆ ಒದಗಾಯರಗಾದ ನೆತ್ತಿರ್ದಾನ ಶಿಬಿರ ದೀವೊಂದು ಪಂಡಿರು. ಹವ್ಯಕ ಸಭದ ಗುರ್ಕಾರ್ಯರು ಸುಬ್ರಹ್ಮಣ್ಯ ಕಾಶಿಮಠ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರದು. ನಮ್ಮ ಮಾತ ನೆತ್ತಿರ್ದಾನ ಮಲ್ತದು ಜೀವೋರಿಪವನ ಪುಣ್ಯ ಕಾರ್ಯೋಡು ಪಾಲ್ದೆತ್ತು ನೋಡುದು ಪಂಡಿರು. ಹವ್ಯಕ ಸಭಾ ಕುಡ್ಲದ ನನದ ಗುರುಕಾರ್ಯರು ಡಾ ರಾಜೇಂದ್ರ ಪ್ರಸಾದ್, ಗಣೇಶ್ ಕೆಜಿ, ವೆನ್ಲಾಕ್ ಆಸ್ಪತ್ರೆದ ಹಿರಿಯ ವೈದ್ಯರು ಡಾ ಜುಲ್ಫಿಕರ್ ಅಹಮದ್, ಡಾ ಟಿನ್ನು ವೆಂಕಟ್, ನೆತ್ತಿರ್ ನಿಧಿ ಜವಾಬ್ದಾರಿಕದ ಅಶೋಕ್ ಬೊಕ ಆಂಟೋನಿ ಡಿಸೂಜ, ಲಯನ್ಸ್ ಕ್ಲಬ್ ಕುಡ್ಲದ ಗುರುಕಾರ್ಯರು ಸತೀಶ್ ರೈ, ಸುಧಾಮರೈ, ಎಜಿ ಶರ್ಮಾ, ಅನಿತಾ ಬೋಳಂತ ಕೋಡಿ ಈ ಪೊರ್ತುಡಿತೇರು. 26 ಜನ ಶಿಬಿರಡು ಪಾಲ್ದೆತೊಂದು ನೆತ್ತಿರ್ದಾನ ಮಲ್ತೇರು. ಮಂಗಳೂರು ಹವ್ಯಕ ಸಭಾ, ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ವೆನ್ಲಾಕ್ ಆಸ್ಪತ್ರೆ ರಕ್ತನಿಧಿ ಮತ್ತು ಲಯನ್ಸ್ ಕ್ಲಬ್ ಮಂಗಳೂರು ಭಾರತಿ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ರಕ್ತದಾನ ಶಿಬಿರವನ್ನು ಭಾರತಿ ಕಾಲೇಜ್ ನಂತೂರು ಇಲ್ಲಿ ಹಮ್ಮಿಕೊಂಡಿದ್ದೇವೆ.
ನಿರಂತರವಾಗಿ 3 ಅಥವಾ 4 ಬಾರಿ ಪ್ರತಿ 3 ತಿಂಗಳಿಗೊಮ್ಮೆ ಭಾರತಿ ಕಾಲೇಜಿನಲ್ಲಿ ನಾವು ರಕ್ತದಾನ ಶಿಬಿರ ನಮ್ಮ ಚೂಂತಾರು ಪ್ರತಿಷ್ಠಾನ ಮತ್ತು ಹವ್ಯಕ ಸಭಾದ ವತಿಯನ್ನು ಮಾಡ್ತಾ ಇದ್ದೇವೆ. ಮಂಗಳೂರಿನಲ್ಲಿ ದಿನವೊಂದರಲ್ಲಿ 100ರಿಂದ 150 ಯೂನಿಟ್ ರಕ್ತದ ಅವಶ್ಯಕತೆ ಇರ್ತದೆ. ನಿರಂತರವಾಗಿ ವೆನ್ಲಾಕ್ ಆಸ್ಪತ್ರೆಯ ಸಹಯೋಗದಿಂದ ನಾವು ರಕ್ತದಾನ ಶಿಬಿರ ಕಳೆದ 10 ವರ್ಷಗಳಿಂದ ಭಾರತಿ ಕಾಲೇಜಿನಲ್ಲಿ ಮಾಡ್ತಾ ಇದ್ದೇವೆ. ರಕ್ತದ ಅವಶ್ಯಕತೆ ನಿರಂತರವಾಗಿರ್ತದೆ. ದಿನಾಲು ಸುಮಾರು 100 ಯೂನಿಟ್ ಅಷ್ಟು ರಕ್ತ ನಾವು ಇಡೀ ಜಿಲ್ಲೆಗೆ ವಿತರಿಸ್ತಾ ಇದ್ದೇವೆ. ಈ 100 ಯೂನಿಟಲ್ಲಿ ರೆಡ್ ಸೆಲ್ಸ್ ಇದೆ, ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ, ಪ್ಲೇಟ್ಲೆಟ್, ಕ್ರಯೋಪ್ರೆಸಿಪಿಟೇಟ್, ಈ ಎಲ್ಲ ಅಂಶಗಳನ್ನು ನಾವು ಬೇರ್ಪಡಿಸಿ ರೋಗಿಯ ಅಗತ್ಯತೆಗೆ ಅನುಗುಣವಾಗಿ ಅದನ್ನು ನಾವು ನಮ್ಮ ವ್ಯವಸ್ಥಿತವಾದ ಸುಸಜ್ಜಿತವಾದ ರಕ್ತನಿಧಿಯಲ್ಲಿ ಇದನ್ನು ತಯಾರಿಸಿ ಫ್ರೀಯಾಗಿ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ನೀಡಲಾಗುತ್ತದೆ. ಒಡಿಪದ ಭಾರಿ ಪಿರಾಕ್ದ ಶ್ರೀ ಅನಂತೇಶ್ವರ ದೇವಸ್ಥಾನಡು ವರ್ಷಾದಿ ತೇರು ನಡೆದಿದೆ. ಶ್ರೀ ಅನಂತೇಶ್ವರ ಬೊಕ್ಕ ಚಂದ್ರಮೌಳೀಶ್ವರ ದೇವಿರ್ನ ಉಚ್ಚಯ ಮೂರ್ತಿಲಿನ ರಥ ಬೀದಿರು ಪ್ರದಕ್ಷಿಣೆ ಮಲ್ಪಾದು ತೇರಡು ಕೊಲ್ಲಾದು ಭಕ್ತೇರು ತೇರು ಇದ್ದೇರು. ಒಡಿಪದ ಶ್ರೀ ಅನಂತೇಶ್ವರ ದೇವಸ್ಥಾನದ ರಥೋತ್ಸವ ಭಾರಿ ಸಂಭ್ರಮೋಡ್ ನಡೆದಿದೆ. ಭಾರಿ ಪಿರಾಕ್ದ ಶಿಲೆಕಲ್ಲು ಮುಚ್ಚಿಗೆದ ಈ ದೇವಸ್ಥಾನಡು ಶಿವರಾತ್ರಿಗೆ ವಿಶೇಷ ಪೂಜೆ ನಡಪಾದು 5 ಬೊಕ್ಕದ ದಿನಗಳು ತೇರ್ದ ಉಚ್ಚಯ ನಡಪವನು ಸಂಪ್ರದಾಯ ಆದುಂಡು. ಅನಂತೇಶ್ವರ ದೇವಸ್ಥಾನದ ತೇ ಪಿರಾಕ್ದ ನನೊಂಜಿ ಶಿವಕ್ಷೇತ್ರ ಚಂದ್ರಮೌಳೀಶ್ವರ ದೇವಸ್ಥಾನ ಆದಿತ್ತದೆ. ಅನಂತೇಶ್ವರ ಬೊಕ್ಕ ಚಂದ್ರಮೌಳೀಶ್ವರ ದೇವರನ ಉಚ್ಚಯ ಮೂರ್ತಿನ ರಥ ಬೀದಿಲು ಪ್ರದಕ್ಷಿಣೆ ಬರ್ಪಾದು ತೇರಡು ಕುಲ್ಲದ ರಥೋತ್ಸವ ನಡೆತದೆ. ಪುತ್ತಿಗೆ ಮಠ ಬೊಕ್ಕ ಕಣಿಯೂರು ಮಠದ ಸ್ವಾಮೀಜಿಯರು ಈ ಪೊರ್ತುಡು ಒಟ್ಟಿಗೆ ತೇರು. ಒಡಿಪು ಮಾತ್ರ ಅತ್ತು ಬೇತೆ ಬೇತೆ ಜಿಲ್ಲೆಲೆಡ್ದು ಬತ್ತನ ಭಕ್ತರು ಜಾತ್ರೆಡು ಪಾಲ್ದೆ ತಂದು ಶ್ರೀ ಅನಂತೇಶ್ವರ ಬೊಕ್ಕ ಚಂದ್ರಮೌಳೀಶ್ವರ ದೇವರನ ಇಂಬುನ ಟೊಂಡೇರು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಭಗವಂತ ನಿನಗೆ ನಾನು ಶರಣು ಬರ್ತೇನೆ, ನನಗೆ ದಾರಿ ತೋರಿಸು ಅಂತ ಕೇಳಿಕೊಂಡು ಭಗವಂತನಲ್ಲಿ ನಾವು ಶರಣು ಹೋಗೋದೇ ಒಂದೇ ಒಂದು ಉಪಾಯ. ಭಗವಂತ ಏನು ದಾರಿ ತೋರಿಸ್ತಾನಲ್ಲ, ಕರಿಷೇ ವಚನಂತವ, ನೀನಂದಂತೆ ನಡೀತೇನೆ ಅಂತ ಹೇಳಿಕೊಂಡು ಮುಂದೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿಕೊಂಡು ಶರಣು ಬರಬೇಕು. ಭಗವದ್ಗೀತೆ ನಮಗೆ ಕೃಷ್ಣನ ರೀತಿಯಲ್ಲಿ ನಮಗೆ ಇವತ್ತು ಮಾರ್ಗದರ್ಶನ ಮಾಡ್ತಾ ಇದೆ. ಎಲ್ಲ ಸಮಸ್ಯೆಗಳಿಗೂ ಕೂಡ ಅಲ್ಲಿ ಉತ್ತರ ಇದೆ. ಅದನ್ನು ಅಧ್ಯಯನ ಮಾಡಿದಾಗ ಏನು ನಮಗೆ ಭಗವಂತ ಆ ಭಗವದ್ಗೀತೆ ಮೂಲಕ ಮಾರ್ಗದರ್ಶನ ಮಾಡ್ತಾನೆ, ಕೊನೆಯಲ್ಲಿ ಕರಿಷೇ ವಚನಂತವ, ನೀನಂದಂತೆ ನಡೀತೇನೆ ಅಂತ ಹೇಳಿಕೊಂಡು ನಾವು ಪ್ರತಿಜ್ಞೆ ಮಾಡಿದೆವು ಅಂತಂದರೆ ಅನನ್ಯಾಶ್ಚಿಂತಯಂತೋ ಮಾಯೇ ಜನಾ ಪರ್ಯುಪಾಸತೆ ತೇಷಾನ್ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿಕೊಂಡು ನಮ್ಮ ಯೋಗಕ್ಷೇಮದ ಜವಾಬ್ದಾರಿಯನ್ನು ಭಗವಂತ ಹೊರತಾನೆ. ದೈವಾರಾಧನೆ ಪ್ರಧಾನವಾದ ತುಳುನಾಡು ನನ್ನ ಬರ್ಪನ ಪತ್ತನಾಚೆ ಮುಟ್ಟ ದೈವಲಿನ ಕೋಲ ನೇಮದ ಗೌಜಿ ಭಾರಿ ಸಂಭ್ರಮ ನಡಪಡು. ಬಂಟ್ವಾಳ ತಾಲೂಕುದ ಕೊಡ್ಮಣ್ಣ ಕೋರದಬ್ಬು ದೇವಸ್ಥಾನಡು ವರ್ಷಾದಿ ನೇಮ ನಡತಂಡೆ. ತುಳುನಾಡು ಪ್ರಧಾನವಾದ ದೈವಾರಾಧನೆದ ನಾಡು. ಒಂಜಿಕುಂದು ಸಾರದೈವಲಿನ ಆರಾಧನೆ ಮುಲ್ಪ ನಡತೊಂದುಂಡು. ತುಳುನಾಡ ಒಂಜಿಕುಂದು ಸಾರದೈವಲಡುವರಿ ಮಾಮಲ್ಲ ಕಾರಣಿಕದ ಬಬ್ಬುಸ್ವಾಮಿ ಆದಿತ್ಯದು ದೈವಾರಾಜೆಂದು ಪನ್ಪಾವಂದಿ ಮೆಗ್ದಿ ತನ್ನಿಮಾನಿಗನ ಒಟ್ಟಿಗೂ ಕೋಲನೇಮದ ಸೇವೆ ಪಡೆಯೊಂದು ಬೈದೆ ಕಾರಣಿಕದ ಮಾಮಲ್ಲ ಸತ್ಯ ಬಬ್ಬುಸ್ವಾಮಿ. ಬಂಟ್ವಾಳ ತಾಲೂಕು ಕೊಡ್ಮಣ್ಣ ಕೋರ್ದಬ್ಬು ದೇವಸ್ಥಾನಡು ವರ್ಷಾದಿ ನೇಮ ಭಾರಿ ಸಂಭ್ರಮ ನಡತಂಡೆ. ಕೋರ್ದಬ್ಬು ತನ್ನಿಮಾನಿಗ ಬೊಕ ಪರಿವಾರ ದೈವೋಲೆಗೆ ನೇಮ ಕೊರಿಯರು. ಕೊಡ್ಮಣ್ಣ ಕೋರ್ದಬ್ಬು ದೇವಸ್ಥಾನದ ಆಡಳಿತ ಪದಾಧಿಕಾರಿಗಳು ಸದಸ್ಯರು ಊರ ಪರ ಊರ ಭಕ್ತರು ನೇಮತುದು ಸೇರಿ ದೈವಲಿನ ಇಂಬುನಟ್ಟೊಂಡೇರು.
ತಪ್ಪಿರಾದ ಕೊಡುಮಾನುಗುತ್ತದ ಹರಿಕಾರಡು ಮಂಜೇಶ್ವರ ತಾಲೂಕು ವರ್ಕಾಡಿದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನಡು ಅಂಗಾರೆ ಬ್ರಹ್ಮಕಲಶದ ದಿನಾಚರಣೆ 11ನೇ ವರ್ಷದ ಭಜನೋತ್ಸವ ಆಚರಣೆ ಆತನು ಕಾಂಡೆ ಆಜಿ 45ಕ್ಕೆ ಭಜನೆ ಶುರುವಾದ ಮಹಾಗಣಪತಿ ಹೋಮ ಮಧ್ಯಾಹ್ನ ಮಾಪೂಜೆ ನುಪ್ಪುಪ್ರಸಾದ ಸೇವೆ ಬಯ್ಯಪುರ್ತು ಕಂತ್ನಾಗ ಭಜನದ ಮಂಗಳ ರಾತ್ರಿ 7ಕ್ಕೆ ರಂಗಪೂಜೆ ನಡಪೆರ ಉಂಡುಂದು ಪ್ರಕಟಣೆ ತಿಳಿಪಾದೆ ಇತ್ತೆ ಕೂಡ ಮುಖ್ಯಾಂಶಗಳು. ಕುಡ್ಲದ ಬಿಕರ್ಣಕಟ್ಟೆ ದತ್ತಗೋಕುಲ ಕಟ್ಟೋನಡು ಗುರುಪುರ ಕೈಕಂಬದ ಸಫಲ ಸೌಹಾರ್ದ ಸಹಕಾರಿ ನಿಯಮಿತದ ಕಡೀರ್ದ ಶಾಖೆ ಉದಿಪನ. ತಣ್ಣೀರ್ ಬಾವಿಡೆ ದಕ್ಷಿಣ ಕನ್ನಡ ಪ್ರೆಸ್ ಕ್ಲಬ್ ದಿನಾಚರಣೆ ಸಮಾಜ ಸೇವಕರು ರವಿ ಕಕ್ಕೆ ಪದವು ಮೇರೆಗೆ 2021ನೇ ಸಾಲದ ಪ್ರೆಸ್ ಕ್ಲಬ್ ಪ್ರಶಸ್ತಿದ ಮರ್ಯಾದೆ. ಕಾಸರಗೋಡು ಗಿಡ್ಡ ಜಾತಿದ ಕಂಜಿಗೂ ಸುಭದ್ರೆ ಪಂಟ ಪುದರ್ದ ಭಾಗ್ಯ. ಕುಡ್ಲ ಕದ್ರಕಂಬಳದ ಪ್ರದೀಪ್ ಕುಮಾರ್ ಕಲ್ಕರ್ರನ ಇಲ್ಲಡು ಪೇಜಾವರ ಕೊಂಡಿಯೂರು ಸ್ವಾಮೀಜಿ ರೀತಿದು ಪುದರದೀಪನ ಸಾಧನೆ. ತುಳುನಾಡ ಭೂತಾರಾಧನೆ ಕುಡ್ಲದ ಸುಟರ್ಪೇಟೆ ಭಗವಾನ್ ಬಬ್ಬುಸ್ವಾಮಿ ದೇವಸ್ಥಾನ ಬೊಕ್ಕ ಕೊಡ್ಮಣ್ ಕೋರ್ದಬ್ಬು ದೇವಸ್ಥಾನಡು ವರ್ಷಾದಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾಣಿಗ ನೇಮ. ಇದಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಮ್ಮೆಲು.